ಮಹಾಗಣಪತಿ ದೇವರನ್ನು ಪ್ರಪ್ರಥಮವಾಗಿ ಪ್ರಾರ್ಥಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ನಮಿಸಿಕೊಂಡು, ಅದೇ ರೀತಿ ಇಲ್ಲಿನ ಸ್ಥಳ ಸಾನ್ನಿಧ್ಯ ಶಕ್ತಿಯಾದಂತಹ ಮೂಲ ನಾಗದೇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು, ನಮ್ಮ ಆದಿಚುಂಚನಗಿರಿ ಭೈರವೈಕ್ಯ ಮಠಾಧೀಶರಾದಂತಹ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಹಾಚೇತನಕ್ಕೆ ಮಣಿದು ಪ್ರಕೃತ ಪೀಠಾಧ್ಯಕ್ಷರಾಗಿರತಕ್ಕಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅನುಗ್ರಹವನ್ನು ಬೇಡುತ್ತಾ, ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ನಾವು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇದೀಗ ಬಹಳ ಒಂದು ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಸಭಾಭವನದ ಕಾಮಗಾರಿ ಪ್ರಾರಂಭದ ಕೆಲಸಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಾಲಯವನ್ನು ಉದ್ಘಾಟನೆ, ಈ ಕಾಮಗಾರಿ ಪ್ರಾರಂಭವನ್ನು ಮಾಡಲಿಕ್ಕಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರತಿಷ್ಠಿತ ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ನಮ್ಮ ಸಮುದಾಯದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಶ್ರೀ ಭಾಸ್ಕರಗೌಡ ಇಚಲಂಪಾಡಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸುವವರಿದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ದಿವ್ಯಪ್ರಸಾದ್ರವರು ಮತ್ತು ಗೋಪಗೌಡರು ನಮ್ಮೊಂದಿಗಿದ್ದಾರೆ. ಮತ್ತು ಎಲ್ಲ ನಮ್ಮ ಈ ಸಂಸ್ಥೆಗೆ ಸದಾ ಅಭಿವೃದ್ಧಿಗೆ ದುಡಿಯುತ್ತಿರುವಂತಹ ನಮ್ಮ ಮೇಲ್ವಿಚಾರಕರು ಮತ್ತು ಪ್ರೇರಕರು ಕೂಡ ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ನಮ್ಮ ಸಭಾಭವನದ ಖ್ಯಾತಿ ಗಣ್ಯರ ದಿವ್ಯ ಉಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮ ಅದ್ಧೂರಿಯಾಗಿ ಪುತ್ತೂರಿನ ಒಕ್ಕಲಿಗ ಸಮುದಾಯ ಭವನದಲ್ಲಿ ಜರುಗಲಿಕ್ಕಿದೆ. ಆದ್ದರಿಂದ ಈ ಕಾಮಗಾರಿ ಪ್ರಾರಂಭ ಆಗುವ ಬಹುಶಃ ತಡ ಆಗಿದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಆದರೂ ಕೂಡ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಡಿಸೆಂಬರ್ 15ಕ್ಕೆ ಮೊದಲು ಈ ಕಾರ್ಯವನ್ನು ಮುಗಿಸುವಂತಹ ಸಂಕಲ್ಪದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಕಾಮಗಾರಿ ಅತ್ಯಂತ ಶೀಘ್ರಗತಿಯಲ್ಲಿ ಆಗಲಿ. ಈ ಸಮುದಾಯ ಭವನದ ಈ ಹಿಂದಿನ ಕಟ್ಟಡ ಈಗಾಗಲೇ 2 ವರ್ಷಕ್ಕೆ ಮೊದಲು ಟ್ರಸ್ಟಿನವರು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಸಭಾಭವನದ ಕಾರ್ಯಕ್ರಮವನ್ನು ಮಾತ್ರ ನಾವು ಮಾಡುವಂಥದ್ದು. ಹಾಗಾಗಿ ಈ ಸಭಾಭವನದ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅಡೆ ತಡೆ ವಿಘ್ನ ವಿಡ್ಡೂರಗಳು ಬಾರದಂತೆ ನಾವೆಲ್ಲ ನಂಬಿಕೊಂಡು ಬಂದಿರತಕ್ಕಂತಹ ಎಲ್ಲ ದೈವದೇವರು, ಮುಖ್ಯವಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ನಾಗದೇವರು ಇದಕ್ಕೆ ಕೊಡಬೇಕು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಕಾಮಗಾರಿ ಅತಿ ಶೀಘ್ರವಾಗಿ ಯಶಸ್ವಿಯಾಗಿ ಪೂರೈಸುವುದರೊಂದಿಗೆ ನಾಳೆ ದಿನ ದಶಮಾನೋತ್ಸವ ಸಂಭ್ರಮ ಕೂಡ ಅತ್ಯಂತ ವೈಭವದಲ್ಲಿ ಮಾದರಿಯಾಗಿ ಒಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿಬರಬೇಕೆಂದು ನಾವೆಲ್ಲ ಪ್ರಾರ್ಥಿಸುವಂಥದ್ದು. ಅದೇ ರೀತಿ ನಮ್ಮ ಕುಲದೇವರಾದಂತಹ ವೆಂಕಟರಮಣ ದೇವರು ಕೂಡ ಇದಕ್ಕೆ ಅನುಗ್ರಹ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಬೇಡಿಕೊಂಡು ನಮ್ಮ ಕಾರ್ಯಕ್ರಮ ಸರಿ. ಈ ಕಾಮಗಾರಿ ಅತ್ಯಂತ ಯಶಸ್ವಿಯಾದರೆ ಈ ಕಾಮಗಾರಿ ಮುಗಿದ ಕೂಡಲೇ ಯಶಸ್ವಿ ಆಗಬೇಕು. ಅದಕ್ಕೆ ಮಹಾಲಿಂಗೇಶ್ವರ ದೇವರಿಗೆ ಕೂಡ ನಾವು ನಮ್ಮ ಭಕ್ತಿಯ ಹರಿಕೆಯನ್ನು, ಮಹಾಪೂಜೆಯನ್ನು ಮತ್ತು ನಮ್ಮಿಂದ ಆದಷ್ಟು ಹರಿಕೆಯನ್ನು ಸಲ್ಲಿಸೋರಿದ್ದೇವೆ. ಅದೇ ರೀತಿ ನಾಗದೇವರಿಗೆ ಕೂಡ ನಾವು ನಮ್ಮಿಂದಾದಂತಹ ಭಕ್ತಿಯಾನುಸಾರ ತಂಬಿಲ ಸೇವೆಯನ್ನು ಕೂಡ ಮಾಡೋರಿದ್ದೇವೆ. ಹಾಗಾಗಿ ಆ ದೇವರು ನಮಗೆ ಪೂರ್ಣ ಅನುಗ್ರಹ ಕೊಡಬೇಕು. ನಮ್ಮ ರವಿಯನ್ನು ಹೇಳಿದರು, ಉಳ್ಳಾಲ್ತಿ ದಂಡನಾಯಕ ಇಲ್ಲಿಗೆ ಬರುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಉಳ್ಳಾಲ್ತಿ ದಂಡನಾಯಕ ದೇವಿಯವರು ಕೂಡ ಇದಕ್ಕೆ ಅನುಗ್ರಹ ಮಾಡಬೇಕು ಅಂತ ಎಲ್ಲ ದೇವರನ್ನು ಕೂಡ ಬಳಸಿಕೊಂಡು ಇದು ಕಾರ್ಯಕ್ರಮ ಬೇಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾಡುತ್ತೆ, ವಿಶೇಷವಾಗಿ ನಮಗೆ ಎಲ್ಲ ಹಾಗೆ ಈ ಸ್ಥಳದಲ್ಲಿರುವಂಥ ಎಲ್ಲ ದೇವರನ್ನು, ಅದೇ ರೀತಿ ಮಹಾಲಿಂಗೇಶ್ವರ ದೇವರನ್ನು, ಹತ್ತಿರದಲ್ಲಿರುವಂಥ ನಮ್ಮ ನಾಗದೇವರನ್ನು, ಅದೇ ರೀತಿ ಎಲ್ಲ ನಮ್ಮ
ದೈವಗಳನ್ನೆಲ್ಲ ನೆನೆಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಇನ್ನು ನಡೆಯುವಂಥ ಕಾಮಗಾರಿಗಳು ಕೂಡ ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಿ ನಡೀಬೇಕು ಅಂತ ದೇವರ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾಮಗಾರಿಯ ಆರಂಭವನ್ನು ನಾವೀಗ ಆರಂಭಿಸ್ತಿದ್ದೇವೆ. ಎಲ್ಲ ದೇವರ ಕೃಪೆ ನಮಗೆ ಇರಲಿ ಅಂತ ಎಲ್ಲರ ಪರವಾಗಿ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ದೇವರನ್ನು ಮತ್ತೆ ಪುನಃ ಪ್ರಾರ್ಥಿಸಿಕೊಂಡು ಇದೀಗ ನಮ್ಮ ದಶಮಾನೋತ್ಸವದ ಗೌರವಾನ್ವಿತ ಭಾಸ್ಕರಗೌಡ ಇಚಲಂಪಾಡಿ ನಮ್ಮ ಪ್ರತಿಷ್ಠಿತ ಭೂ ಬ್ಯಾಂಕಿನ ಅಧ್ಯಕ್ಷರು ಈಗ ರಿಬ್ಬನ್ ಕಟ್ ಮಾಡೋದರ ಮೂಲಕವಾಗಿ ಉದ್ಘಾಟನೆ ಮಾಡಿಕೊಡಬೇಕು ಅಂತ ನಾನು ಅವರಿಗೆ ಅನಿಸ್ತೇನೆ. ಎಲ್ಲ ಈ ಕಾರ್ಯಗಳನ್ನು ಬಾಲಕಾರ್ಯಕ್ಕೆ ಮುಂದೆ ಬನ್ನಿ. ಇವತ್ತಿನ 2 ತಿಂಗಳ ಹತ್ತಿರ ಬಂದಿದ್ದು. ಸುಮಾರು ನಾನು ಕೇಳಿಕೊಂಡೆ ಆನ್ಲೈನ್ನಲ್ಲಿ ನಮ್ಮ ಸಮಾಜದವರಿಗೆ ಆನ್ಲೈನ್ ಮುಖಾಂತರ ಸುಮಾರು ಕಾರ್ಯಕ್ರಮಗಳನ್ನು ಸುಮಾರು 5-6 ಕಾರ್ಯಕ್ರಮಗಳನ್ನು ಆನ್ಲೈನ್ ಮುಖಾಂತರಗೆ ಸ್ಪರ್ಧೆ ಮಾಡಿಕೊಂಡು 11 ಆನ್ಲೈನ್ ಮುಖಾಂತರ ಸ್ಪರ್ಧೆಗಳನ್ನು ಮಾಡಿಕೊಂಡು ಅದರಲ್ಲಿ ಪ್ರಥಮ ಅಥವಾ ದ್ವಿತೀಯ ಅದರಲ್ಲಿ ಮಾಡಿಕೊಂಡು ಬಂದಂಥ ನಮ್ಮ ಟ್ರಸ್ಟ್ ಇದರಿಂದ ದಶಮಾನೋತ್ಸವ ಸಮಿತಿಯಿಂದ ಮಾಡಿದ್ದಾರೆ. ಅದರಲ್ಲಿ ಕೂಡ ನನಗೆ ಒಂದು ಸಂತೋಷ ಅಂದರೆ ಪ್ರಾರ್ಥನೆ ಹೇಳುವುದರಲ್ಲಿ ನಮ್ಮ ಗ್ರಾಮದ ಸ್ವಸಹಾಯ ಸಂಘದ ಸದಸ್ಯರಿಂದ ಪ್ರಥಮವಾಗಿ ಇಡೀ ತಾಲೂಕಿನಲ್ಲಿ ಬಂದು ನನಗೆ ಅದರಲ್ಲಿ ಕೂಡ ನನಗೆ ಒಂದು ಹೆಮ್ಮೆ ಇದೆ. ಯಾಕೆಂದ್ರೆ ಆ ಹೆಮ್ಮೆಯ ಪೂರ್ವಕವಾಗಿ ನಾನು ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನೊಂದು ತಿಳ್ಕೊಂಡದ್ದು ನನ್ನ ಮನಸ್ಸಿನಲ್ಲಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ನನ್ನ ಇವತ್ತು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ನಾವು ಕಾರ್ಯಾಲಯದಲ್ಲಿ ನಾನು ಮಾಲಿಂಗೇಶ್ವರ ಮತ್ತು ನಾವು ನಮ್ಮಿದೆಲ್ಲ ನಮ್ಮ ದೈವ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ 1 ವರ್ಷದ ಮಾಡಿಕೊಂಡು ಬಂದಂಥ ಎಲ್ಲ ಲೆಕ್ಕಾಚಾರಗಳು ಮತ್ತು ಎಲ್ಲ ಅದಕ್ಕೆ ಬರುವಂತಹ ಹಣದ ವ್ಯವಹಾರಗಳು ಆ ಕಾರ್ಯಾಲಯ ಅಲ್ಲಿಗೆ ನಮ್ದು ಕಾರ್ಯಕ್ರಮ ಮುಗಿದ ನಂತರ ಆ ಕಾರ್ಯಾಲಯ ಅಲ್ಲಿಗೆ ಮುಗಿತದೆ. ಆಗ ಲಾಭದಂತ ಬರುವಂತ ಲಾಭದಲ್ಲಿ ಬಂದಿದೆ. ನಮ್ಮ ದಶಮಾನೋತ್ಸವದ ಕಮಿಟಿಯಲ್ಲಿ ಒಂದಷ್ಟು ಲಾಭ ಬಂದಿದಂತ ಆಗಬೇಕಂತ ಮಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಥಮವಾಗಿ ಪ್ರಾರ್ಥನೆ ಮಾಡ್ತೇನೆ. 20 ವರ್ಷದ ಯುವಕ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.